ಕೃಷ್ಣ ಎಸ್ ಡನ್. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಶ್ರೀರಾಮದ ಕ್ಲಾಸಿಗೆ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ ಅಧ್ಯಾಯ 8 ಶ್ಲೋಕ 151. ನಿನ್ನೆ ತನಕ ರಾಮಂದ್ರಾಯರು ಅಂತ ಹೀಗೆ ನಾನು ದೇವತಂಬರ ಪುರುಷನ ಮೂಲ ರೂಪವನ್ನು ಕುರಿತು ಸಂಕ್ಷೇಪವಾಗಿ ವಿವರಿಸಿದ್ದೇನೆ. ಈಗ ನಾನು ಶ್ರೀಮತಿ ರಾಧಾರಾಣಿಯ ಸ್ಥಾನವನ್ನು ಕುರಿತು ವರ್ಣಿಸುತ್ತೇನೆ. ಈಗ ರಾಧಾರಾಣಿ ಬಗ್ಗೆ ಈ ಸರಿ ಕೃಷ್ಣ ಶ್ಲೋಕ 151. ಕೃಷ್ಣೇರ ಅನಂತ ಶಕ್ತಿ ತಾಟೆ ತೀನಾ ಪ್ರಧಾನ ಚೇತ್ ಶಕ್ತಿ ಮಾಯಾ ಶಕ್ತಿ ಜೀವ ಶಕ್ತಿ ನಾಮ. ಅನುವಾದ: ಕೃಷ್ಣನಲ್ಲಿ ಅನಂತವಾದ ಶಕ್ತಿಗಳಿವೆ. ಅವುಗಳನ್ನು 3 ಭಾಗಗಳಾಗಿ ವಿಭಾಗಿಸಬಹುದು. ಅವುಗಳೆಂದರೆ ಆಧ್ಯಾತ್ಮಿಕ ಶಕ್ತಿ, ಐಹಿಕ ಶಕ್ತಿ ಮತ್ತು ತಟಸ್ಥ ಶಕ್ತಿ. ತಟಸ್ಥ ಶಕ್ತಿಯನ್ನು ಜೀವಿಗಳು ಎಂದು ಕರೆಯುತ್ತಾರೆ. ನಾವು ಮಾರ್ಜಿನಲ್ ಪೊಟೆನ್ಸಿ ಅಂದ್ರೆ ತಟಸ್ಥ ಶಕ್ತಿ. 3 ಶಕ್ತಿ: ಇಂಟರ್ನಲ್ ಪೊಟೆನ್ಸಿ, ಎಕ್ಸ್ಟರ್ನಲ್ ಪೊಟೆನ್ಸಿ, ಮಾರ್ಜಿನಲ್. ನಾವು ಮಾರ್ಜಿನಲ್ ಇದು ತಟಸ್ಥ ಶಕ್ತಿ. ಶ್ಲೋಕ 152. ಅಂತರಂಗ ಬಾಹಿರಂಗ ತಟಸ್ಥ ಕಾಹಿಯಾರೆ ಅಂತರಂಗ ಸ್ವರೂಪ ಶಕ್ತಿ ಸಬಾರ ಉಪ್ಪಾರೆ. ಬೇರೆ ಮಾತುಗಳು ಹೇಳುವುದಾದ್ರೆ ಅಂತರಂಗ ಬಹಿರಂಗ ಮತ್ತು ತಟಸ್ಥ ಇವುಗಳೆಲ್ಲ ದೇವರ ಶಕ್ತಿಗಳು. ಆದರೆ ಅಂತರಂಗ ಶಕ್ತಿಯು ಪ್ರಭುವಿನ ವೈಯಕ್ತಿಕ ಶಕ್ತಿಯಾಗಿದ್ದು ಉಳಿದ 2 ಶಕ್ತಿಗಳಿಂದ ಉನ್ನತ ಸ್ಥಾನದಲ್ಲಿದೆ. ಈ ಬಹಿರಂಗ ಶಕ್ತಿ ಅಂದ್ರೆ ಮಾಯೆ, ಮೆಟೀರಿಯಲ್, ದೇವಿ. ತಟಸ್ಥ ಶಕ್ತಿ ಅಂದ್ರೆ ನಾವು. ಹಾಗಾಗಿ ಅಂತರಂಗ ಶಕ್ತಿ ಅಂದ್ರೆ ರಾಧಾರಾಣಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ. ಹಾಗಾಗಿ ಇಲ್ಲಿ ಅಂತ ಹೇಳುವಂಥದ್ದು ಅಂತರಂಗ ಶಕ್ತಿ ಪ್ರಭುವಿನ ವೈಯಕ್ತಿಕ ಶಕ್ತಿಯಾಗಿದ್ದು ಉಳಿದ 2 ಶಕ್ತಿಗಳಿಂದ ಉನ್ನತ. ಅದು ಉನ್ನತ 2ಗಿಂತ, ಬಹಿರಂಗ ಮತ್ತು ತಟಸ್ಥಗಿಂತ ಉನ್ನತ. ಶ್ಲೋಕ 153. ವಿಷ್ಣು ಶಕ್ತಿ ಪಾರ ಪ್ರೋಕ್ತ ಕ್ಷೇತ್ರಜ್ಞಾಖ್ಯ ತಟಪರ ಅವಿದ್ಯಾ ಕರ್ಮ ಸಂಜ್ಞಾ ಅನ್ಯ ತೃತೀಯ ಶಕ್ತಿ ಈಶ್ಯತೆ. ಅನುವಾದ: ಪ್ರಭು ವಿಷ್ಣುವಿನ ಮೂಲ ಶಕ್ತಿಯು ಸರ್ವೋನ್ನತವಾದದ್ದು ಅಥವಾ ಆಧ್ಯಾತ್ಮಿಕವಾದದ್ದು. ದಿಟದಲ್ಲಿ ಜೀವಿಯು ಆ ಸರ್ವೋನ್ನತ ಶಕ್ತಿಗೆ ಸೇರಿದವನು. ಆದರೆ ಇನ್ನೊಂದು ಶಕ್ತಿ ಇದೆ, ಅದನ್ನು ಐಹಿಕ ಶಕ್ತಿ ಎಂದು ಕರೆಯುತ್ತಾರೆ. ಈ 3ನೇ ಶಕ್ತಿಯು ಸಂಪೂರ್ಣ ಅಜ್ಞಾನದಿಂದ ತುಂಬಿದೆ. ಯಾವುದು? ಐಹಿಕ ಶಕ್ತಿ, ಎಕ್ಸ್ಟರ್ನಲ್ ಪೊಟೆನ್ಸಿ. ಇದು ಅಜ್ಞಾನ. ಮೂಲ ಶಕ್ತಿ ಆಧ್ಯಾತ್ಮಿಕವಾದದ್ದು. ಯಾವುದು? ಇಂಟರ್ನಲ್ ಪೊಟೆನ್ಸಿ. ಆದ್ರೆ ಐಹಿಕ ಯಾವುದು? ಮಾರ್ಜಿನಲ್. ಇದು ಎಕ್ಸ್ಟರ್ನಲ್ ಪೊಟೆನ್ಸಿ. ಅದು ಅಜ್ಞಾನದಿಂದ ಇರುವಂಥದ್ದು 3ನೇ ಶಕ್ತಿ. ಅದು ನಾವು ಇನ್ ಬಿಟ್ವೀನ್ ಮಾರ್ಜಿನಲ್ ತಟಸ್ಥ ಶಕ್ತಿ. ಶ್ಲೋಕ 154. ಸಚ್ಚಿದಾನಂದ ಮಾಯಾ ಕೃಷ್ಣೇರ ಸ್ವರೂಪ ಅಥೇವ ಸ್ವರೂಪ ಶಕ್ತಿ ಆಯಾತೀನಾ ರೂಪ. ಅನುವಾದ: ಮೂಲಕ ಪ್ರಭು ಕೃಷ್ಣನು ಸಚ್ಚಿತ್ ಆನಂದ ವಿಗ್ರಹ ಅಂದರೆ ಶಾಶ್ವತತೆ, ಆನಂದ ಮತ್ತು ಜ್ಞಾನದ ದಿವ್ಯ ರೂಪ. ಆದ್ರಿಂದ ಅವನ ಅಂತರಂಗ ಶಕ್ತಿಯಾದ ವೈಯಕ್ತಿಕ ಶಕ್ತಿಗೆ ವಿಭಿನ್ನವಾದ 3 ರೂಪಗಳಿವೆ. ಸಚ್ಚಿತ್ ಆನಂದ. ಸತ್ ಅಂದ್ರೆ ಇಟರ್ನಲ್, ಚಿತ್ ಅಂದ್ರೆ ನಾಲೆಜ್, ಆನಂದ ಅಂದ್ರೆ ಬ್ಲಿಸ್. ಎಸ್. ನೆಕ್ಸ್ಟ್ 155. ಎಸ್. ಆನಂದಂಶೇ ಅಲ್ಲಾದೀನಿ ಸದ್ದಂಶೇ ಸಂದೀನಿ ಚಿದ್ದಂಶೇ ಸಂವಿತ್ ಯಾರೇ ಜ್ಞಾನಕಾರಿ ಮಾನಿ. ಎಸ್. ಅನುವಾದ: ಅಲ್ಲಾದಿನಿಯು ಅವನ ಆನಂದ ಆಕಾರ, ಸಂದಿನಿಯು ಶಾಶ್ವತ ಅಸ್ತಿತ್ವದ ಆಕಾರ, ಸಂವಿತ್ ತಿಳುವಳಿಕೆ ಜ್ಞಾನ ಎಂದು ಕೂಡ ಅಂಗೀಕರಿಸಲಾಗಿದೆ. ಸಚ್ಚಿತ್ ಆನಂದ. ಸತ್ ಅಂದ್ರೆ ಯಾವುದಿಲ್ಲಿ ಬರುವಂತಹದ್ದು?
ಸಂದಿನಿ. ಸಂದಿನಿ ಅಂದ್ರೆ ಸತ್. ಮತ್ತೆ ಸಂವಿತ್ ಅಂದ್ರೆ ಚಿತ್, ಸಚ್ಚಿತ್. ಮತ್ತೆ ಅಲ್ಲಾದಿನ ಅಂದ್ರೆ ಸಚಿತ್ ಆನಂದ. ಆನಂದ ಅಲ್ಲಾದಿನಿ. ಸಂವಿತ್ ಫಸ್ಟಿಗೆ ಸಂದಿನಿ, ಸಂವಿತ್ ಮತ್ತೆ ಅಲ್ಲಾದಿನಿ. ಅಲ್ಲಾದಿನಿ ಅಂದ್ರೆ ಬ್ಲಿಸ್. ರಾಜರಾಣಿ ಅಲ್ಲಾದಿನಿ ಶಕ್ತಿ. ಶ್ಲೋಕ 156. ಅಲ್ಲಾದೀನಿ ಸಂದಿನಿ ಸಂವಿತ್ ತ್ವಯಿ ಏಕ ಸರ್ವ ಸಂಶ್ರಾಯೇ. ಸಂಶ್ರಾಯೇ ಹಲ್ದಾ ತಾಪಕರಿ ಮಿಶ್ರ ತ್ವಯಿ ನೋ ಗುಣವರ್ಜಿತೆ. ಅನುವಾದ. ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆಶಯಂ ಅಂತ ಹೇಳಿ. ಪ್ರಭುಜಿ ಓದ್ಬೋದಾ? ಯಾವುದು? ಅಲ್ಲ, ಅದು ಅನುವಾದ ಅಲ್ಲ. ಸಾರಿ, ಅನುವಾದ. ಎಸ್ ಪ್ರಭುಜಿ. ಅನುವಾದ. ಓಕೆ. ನನ್ನ ಪ್ರೀತಿಯ ಪ್ರಭುವೆ, ಎಲ್ಲ ದಿವ್ಯ ಗುಣಗಳ ದಿವ್ಯ ಭಂಡಾರ ನೀನು. ನಿನ್ನ ಅಲ್ಲಾದಿನ ಶಕ್ತಿ, ಅಸ್ತಿತ್ವ ಶಕ್ತಿ ಮತ್ತು ಜ್ಞಾನ ಶಕ್ತಿ ಇವುಗಳೆಲ್ಲ ಒಂದೇ ಅಂತರಂಗ ಆದಿನ ಶಕ್ತಿ. ವಸ್ತುಶಃ ಬದ್ಧಾತ್ಮನು ಆಧ್ಯಾತ್ಮಿಕನಾಗಿದ್ದರೂ ಕೆಲವು ಸಲ ಆನಂದವನ್ನು ಅನುಭವಿಸ್ತಾನೆ, ಕೆಲವು ಸಲ ನೋವನ್ನು, ಮತ್ತೆ ಕೆಲವು ಸಲ ನೋವು ಮತ್ತು ಆನಂದಗಳ ಮಿಶ್ರಣವನ್ನು ಅನುಭವಿಸ್ತಾನೆ. ಇದು ಅವನು ಜಡ ವಸ್ತುವನ್ನು ಸ್ಪರ್ಶಿಸಿದಿಂದಾಗಿ ನದರ ಪರಿಣಾಮ. ನೀನು ಎಲ್ಲ ಐಕ ಗುಣಗಳಿಗೂ ಸರ್ವೋನ್ನತನಾಗಿರುವುದರಿಂದ ಇವುಗಳು ನಿನ್ನಲ್ಲಿ ಕಾಣುವುದಿಲ್ಲ. ನಿನ್ನ ಸರ್ವೋನ್ನತ ಆಧ್ಯಾತ್ಮಿಕ ಶಕ್ತಿಯು ಸಂಪೂರ್ಣವಾಗಿ ಲೋಕೋತ್ತರವಾಗಿದೆ. ನಿನ್ನ ಪಾಲಿಗೆ ಸಾಪೇಕ್ಷ ಆನಂದ, ನೋವಿನಿಂದ ಮಿಶ್ರವಾದ ಆನಂದ ಅಥವಾ ನೋವು ಎಂಬುದೇನೂ ಇಲ್ಲ. ಎಸ್, ಭಗವಂತನ ಎಲ್ಲ ದಿವ್ಯ ಗುಣಗಳು ಉಂಟಂತೆ. ಟ್ರಾನ್ಸ್ಜೆಂಡಲ್ ಕ್ವಾಲಿಟೀಸ್ ನೋಡಿ ಇಲ್ಲಿ ಅಂತ ಹೇಳುವ ದಿವ್ಯ. ದಿವ್ಯ ಅಂದ್ರೆ ಟ್ರಾನ್ಸ್ಜೆಂಡಲ್. ಎಲ್ಲ ದಿವ್ಯ ಗುಣಗಳು ದಿವ್ಯ ಗುಣಗಳ ದಿವ್ಯ ಭಂಡಾರ ನೀನು. ಭಂಡಾರ ಅಂದ್ರೆ ರಿಸರ್ವಾಯರ್. ಟ್ರಾನ್ಸ್ಜೆಂಡಲ್ ಗುಣಗಳ ರಿಸರ್ವಾಯರ್ ಅಂತೆ. ಈಗ ರಿಸರ್ವಾಯರ್ ಇಂದ, ಭಂಡಾರದಿಂದ ಸ್ವಲ್ಪ ತೆಗೆದ್ರೆ ಅದಕ್ಕೇನು ಕಡಿಮೆ ಅಂತ ಆಗುದಿಲ್ಲ, ಅಷ್ಟುಂಟು ಭಗವಂತನ ಹತ್ರ. ಹಾಗಾಗಿ ಭಗವಂತನಲ್ಲಿ ನಾವು ಕೂಡ ಭಕ್ತಿ ಮಾಡ್ತಾ ಮಾಡ್ತಾ ನಮ್ಗೆ ಕೂಡ ಅದು ಸಿಗ್ತದೆ. ಯಾಕಂದ್ರೆ ಈಸ್ ಹ್ಯಾವಿಂಗ್ ಕಂಪ್ಲೀಟ್, ಈಸ್ ಸಂಪೂರ್ಣ, ಪೂರ್ಣ. ಭಗವಂತ ಈಸ್ ಪೂರ್ಣ. ಹಾಗಾಗಿ ಭಗವಂತನ ಪೂರ್ಣದಿಂದ ಸ್ವಲ್ಪ ತೆಗೆದು ಕೂಡ ಭಗವಂತ ಪೂರ್ಣವಾಗಿ ಇರ್ತಾನೆ. ಈಗ ನೋಡಿ, ಈಗ ಭೌತಿಕ ಮತ್ತೆ ಆಧ್ಯಾತ್ಮಿಕ ವ್ಯತ್ಯಾಸ ಎಂತ ಅಂದ್ರೆ, ಈಗ ಭೌತಿಕದಲ್ಲಿ ಈಗ ನನ್ನ ಅಕೌಂಟ್ ಅಲ್ಲಿ ಹಣ ಇಲ್ಲ ಅಂತ. ಫಸ್ಟ್ ಆಫ್ ಆಲ್, ಈಗ ನನ್ನ ಅಕೌಂಟ್ ಅಲ್ಲಿ ಸಪೋಸ್ ಈಗ 10 ಲಕ್ಷ ಉಂಟು. ಈಗ ಅಟ್ ಪ್ರೆಸೆಂಟ್ ಎಂತ ಇಲ್ಲ ಅದು ಹೇಳುವಂತ 10 ಲಕ್ಷ ಉಂಟು. ಈ 10 ಲಕ್ಷ 5 ಲಕ್ಷ ತೆಗ್ದೆ, ಮತ್ತೆ 5 ಲಕ್ಷ ಮಾತ್ರ ಇರುವಂತ. 5 ಮಾತ್ರ, 5 ಹೋಯ್ತು. ಆದ್ರೆ ಆಧ್ಯಾತ್ಮಿಕದಲ್ಲಿ ಹಾಗೆ ಅಲ್ಲ. ಇಲ್ಲಿ ಈಗ ಭಗವಂತ ಈ ದಿವ್ಯ ಗುಣಗಳ ದಿವ್ಯ ಭಂಡಾರ, ಟ್ರಾನ್ಸ್ಜೆಂಡಲ್ ಕ್ವಾಲಿಟೀಸ್ ದಿವ್ಯ ಭಂಡಾರ. ಅವನಲ್ಲಿ ಸ್ವಲ್ಪ ತೆಗೆದು ಕೂಡ ಕಡಿಮೆ ಆಗುವುದಿಲ್ಲ, ಅದು ಜಾಸ್ತಿ ಆಗುವಂಥದ್ದು. ಅದು ಹೇಗೆ? ಅದು ಹಾಗೆ. ಅದು ಅಂದ್ರೆ ದಟ್ ಈಸ್ ನೋನ್ ಆಸ್ ಟ್ರಾನ್ಸ್ಜೆಂಡಲ್. ಅದಕ್ಕೆ ಹೇಳುವ ಟ್ರಾನ್ಸ್ಜೆಂಡಲ್. ಮೆಟೀರಿಯಲ್ ಅಲ್ಲಿ ಹಾಗೆಲ್ಲ, ಸ್ವಲ್ಪ ತೆಗೆದ್ರೆ ಕಡಿಮೆ ಆಗ್ತದೆ. ಟ್ರಾನ್ಸ್ಜೆಂಡಲ್ ಹಾಗೆಲ್ಲ, ತೆಗೆದ್ರೆ ಜಾಸ್ತಿ ಆಗುವಂತ, ಇನ್ನೂ ಜಾಸ್ತಿ ಆಗುವಂತ, ಇನ್ನೂ ಜಾಸ್ತಿ ಆಗುವಂತ. ಇದು ವ್ಯತ್ಯಾಸ ಭಂಡಾರ ನೀನು. ನೆಕ್ಸ್ಟ್, ನಿನ್ನ ಅಲ್ಲಾದಿನ ಶಕ್ತಿ ಅಂದ್ರೆ ಪ್ಲೆಜರ್ ಪೊಟೆನ್ಸಿ, ರಾಜರಾಣಿ. ನೆಕ್ಸ್ಟ್, ಅಸ್ತಿತ್ವ ಶಕ್ತಿ, ಎಕ್ಸಿಸ್ಟೆನ್ಸ್ ಪೊಟೆನ್ಸಿ ಅಂದ್ರೆ ಸಂವಿತ್. ನೆಕ್ಸ್ಟ್, ಜ್ಞಾನ ಶಕ್ತಿ ಅಂದ್ರೆ ಸಂದಿನಿ. ಜ್ಞಾನ ಶಕ್ತಿ ಅಂದ್ರೆ ಎಕ್ಸಿಸ್ಟೆನ್ಸ್ ಅಂದ್ರೆ ಸಂದಿನಿ. ಜ್ಞಾನ ಶಕ್ತಿ ಅಂದ್ರೆ ಸಂವಿತ್. ಜ್ಞಾನ ಶಕ್ತಿ ಅಂದ್ರೆ ಸಂವಿತ್. ಇವುಗಳೆಲ್ಲ ಒಂದೇ ಅಂತರಂಗ ಆಧ್ಯಾತ್ಮಿಕ ಶಕ್ತಿ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅಲ್ಲಾದಿನಿ ಶಕ್ತಿ, ಅಸ್ತಿತ್ವ ಶಕ್ತಿ, ಜ್ಞಾನ ಶಕ್ತಿ. ಅಲ್ಲಾದಿನಿ, ಸಂದಿನಿ, ಸಂವಿತ್.
ಇವುಗಳೆಲ್ಲ ಒಂದೇ ಅಂತರಂಗ ಆಧ್ಯಾತ್ಮಿಕ ಶಕ್ತಿ. ವಸ್ತುಶಃ ಬದ್ಧಾತ್ಮನು ಆಧ್ಯಾತ್ಮಿಕನಾಗಿದ್ದರೂ ಕೆಲವು ಸಲ ಆನಂದವನ್ನು ಅನುಭವಿಸ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಎಸ್ ಆನಂದ ಅನುಭವಿಸಿ ಕೆಲವು ಸಲ ನೋವನ್ನು ಮತ್ತೆ ಕೆಲವು ಸಲ ನೋವು ಮತ್ತು ಆನಂದದ ಮಿಶ್ರಣ ಅನುಭವಿಸ್ತಾನೆ. ಬದ್ಧಾತ್ಮ ಕೆಲವು ಸಲ ಬ್ಲಿಸ್ ಅನುಭವಿಸ್ತಾನಂತೆ, ಕೆಲವು ಸಲ ನೋವು, ಕೆಲವು ಸಲ ಮಿಶ್ರಣ, ಸ್ವಲ್ಪ ನೋವು ಸ್ವಲ್ಪ ಆನಂದ, ಈ ರೀತಿ ಅನುಭವಿಸ್ತಾನೆ. ಮಿಕ್ಸರ್. ಇದು ಯಾಕೆ ಈ ರೀತಿ ಅನುಭವಿಸ್ತಾ ಇದ್ದಾನೆ? ಇದು ಅವನು ಜಡ ವಸ್ತುವನ್ನು ಸ್ಪರ್ಶಿಸಿದಾಗಿನದರ ಪರಿಣಾಮ. ಅಂದ್ರೆ ಈ ಮ್ಯಾಟರ್, ಜಡ ವಸ್ತುವನ್ನು ಮ್ಯಾಟರ್ ಇದನ್ನು ಟಚ್ ಮಾಡಿದ ಕಾರಣ ಈ ರೀತಿ ಅನುಭವಿಸ್ತಾ ಇದ್ದಾನೆ. ಆದ್ರೆ ನೆಕ್ಸ್ಟ್ ನೋಡಿ, ನೀನು ಎಲ್ಲ ಐಕ ಗುಣಗಳು ಸರ್ವೋನ್ನತನಾಗಿರುವುದರಿಂದ ಇವುಗಳು ನಿನ್ನಲ್ಲಿ ಕಾಣುವುದಿಲ್ಲ. ಆಕ್ಚುಲಿ ಭಗವಂತನಲ್ಲಿ ಇದು ಇಲ್ಲ, ನಮ್ಮಲ್ಲಿ ಉಂಟು, ನಾವು ಎಫೆಕ್ಟ್ ಆಗ್ತೇವೆ, ಭಗವಂತನಲ್ಲಿ ಇಲ್ಲ ಅಂತ ಇದು. ನಿನ್ನ ಸರ್ವೋನ್ನತ ಆಧ್ಯಾತ್ಮ ಶಕ್ತಿಯು ಸಂಪೂರ್ಣವಾಗಿ ಲೋಕೋತ್ತರವಾಗಿ, ಹಾಗಾಗಿ ಈ ಸಂವಿತ್, ಸಂದಿನಿ ಮತ್ತೆ ಅಲ್ಲಾದಿನಿ ಇದು ಮೂರು ಕೂಡ ಲೋಕೋತ್ತರವಾದದ್ದು. ಅದ್ರಲ್ಲಂತೂ ಅಲ್ಲಾದಿನಿ ಟಾಪ್ ಮೋಸ್ಟ್ ಬ್ಲಿಸ್ ಕೊಡುವಂಥದ್ದು. ಲೋಕೋತ್ತರವಾದ. ನಿನ್ನ ಪಾಲಿಗೆ ಸಾಪೇಕ್ಷ ಆನಂದ, ನೋವಿಂದ ಮಿಶ್ರವಾದ ಆನಂದ ಅಥವಾ ನೋವು ಎಂಬುದೇ ಇಲ್ಲ. ಭಗವಂತನಿಗೆ ಸಾಪೇಕ್ಷ ಆನಂದ ಅಂದ್ರೆ ರಿಲೇಟಿವ್ ಪ್ಲೇಜರ್ ಅದಿಲ್ಲ ಅಂತ ಅವನಿಗೆ ಯಾವಾಗಲೂ ಪ್ಲೇಜರ್. ಮತ್ತೆ ನೋವಿಂದ ಮಿಶ್ರವಾದ ಆನಂದ, ನಮಗೆಲ್ಲ ನೋವಿಂದ ಮಿಶ್ರವಾದ ಆನಂದ. ಯಾಕೆಂದ್ರೆ ನಾವೀಗ ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ, ನಾವು ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಇಂದ ಸ್ಟ್ರಗ್ಲಿಂಗ್ ಸ್ಟೇಜ್ಗೆ ಬಂದಿದ್ದೇವೆ. ಹಾಗಾಗಿ ನಾವೀಗ ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ದೇವೆ, ಸ್ವಲ್ಪ ನಮಗೆ ಆನಂದ ಉಂಟು, ಆದ್ರೆ ನಮಗೆ ನೋವಿನಿಂದ ಮಿಶ್ರವಾದ ಆನಂದ ಅಥವಾ ನೋವು ಎಂಬುದೇನು ಇಲ್ಲ. ಆದ್ರೆ ಭಗವಂತನಿಗೆ ನೋವಿಂದ ಮಿಶ್ರವಾದ ಆನಂದ ಇಲ್ಲ, ಮತ್ತೆ ನೋವು ಎಂಬುದೇ ಇಲ್ಲ. ರಿಲೇಟಿವ್ ಪ್ಲೆಜರ್ ಇಲ್ಲ ಅವನಿಗೆ, ನೋವಿಂದ ಮಿಶ್ರವಾದ ಆನಂದ ಇಲ್ಲ ಅಥವಾ ನೋವು ಎಂಬುದೇ ಇಲ್ಲ. ಎಸ್, ಇದು ವಿಷ್ಣು ಪುರಾಣದಿಂದ 1.1269 ಉದುತ್ರವಾದ ನುಡಿ. ಎಸ್, ಶ್ಲೋಕ 157ಕ್ಕೆ ಹೋಗುವ. ಕೃಷ್ಣ ಕೆ ಹಾಲಾದೆ ತಾಟೆ ನಾಮ ಹಾಲಾದಿನಿ ಸೇ ಶಕ್ತಿ ದ್ವಾರೆ ಸುಖ ಆಸ್ವಾದೆ ಆಪಾನಿ. ಅಲ್ಲಾದಿನಿ ಎಂಬ ಶಕ್ತಿಯು ಕೃಷ್ಣನಿಗೆ ದಿವ್ಯಾನಂದ ಕೊಡುತ್ತದೆ. ಈ ಆನಂದ ಶಕ್ತಿಯ ಮೂಲಕ ಕೃಷ್ಣನು ಸ್ವತಃ ಎಲ್ಲ ಆನಂದವನ್ನು ಆಸ್ವಾದಿಸುತ್ತಾನೆ. ಹಾಗೆ ಅಲ್ಲಾದಿನ ಶಕ್ತಿ ಅಂದ್ರೆ ರಾಧಾರಾಣಿ. ಈ ಅಲ್ಲಾದಿನ ಶಕ್ತಿ ದಿವ್ಯ ಆನಂದವನ್ನು ಕೊಡುವಂಥದ್ದು, ದಿವ್ಯ ಆನಂದ. ಹಾಗಾಗಿ ಈ ಅಲ್ಲಾದಿನ ಶಕ್ತಿಯ ಮೂಲಕವೇ ಕೃಷ್ಣನು ಎಲ್ಲ ಆಧ್ಯಾತ್ಮಿಕ ಆನಂದಗಳನ್ನು ಸ್ವಾದಿಸ್ತಾನೆ. ಹಾಗಾಗಿ ರಾಧಾರಾಣಿ ತುಂಬಾ ಇಂಪಾರ್ಟೆಂಟ್. ಅವಳ ಮೂಲಕವೇ ಭಗವಂತ ಎಲ್ಲ ಆನಂದವನ್ನು ಆಸ್ವಾದಿಸ್ತಾನಂತೆ. ಎಸ್, ಹರೇ ಕೃಷ್ಣ. ಒಂದು ನಿಮಿಷ, ಒಂದೇ ಒಂದು ನಿಮಿಷ. ಎಸ್, ನೋಡಿ, ಮತ್ತೊಮ್ಮೆ ಹೇಳ್ತೇನೆ, ಇನ್ನೊಮ್ಮೆ ಹೇಳ್ತೇನೆ, ಇದು ರಾಮಾನಂದರಾಯ ಮತ್ತೆ ಚೇತನ್ಮಾವು ಒಟ್ಟಿಗೆ ಆಗುವಂತ ಈ ಸಂಭಾಷಣೆ ಇದು ತುಂಬಾ ಟಾಪ್ ಮೋಸ್ಟ್. ಇದು ನಮ್ಗೆ ಎಷ್ಟು ಅರ್ಥ ಆಗ್ತದೆ ಅಷ್ಟನ್ನು ನಾವು ಗ್ರಹಿಸುವ. ಎಲ್ಲ ಶಕ್ತಿ ಇದೆಲ್ಲ ಅಂತ ಹೇಳುವಂಥದ್ದು ತುಂಬಾ ಟಾಪ್ ಮೋಸ್ಟ್. ಕೆಲವು ನಮ್ಗೆ ಅರ್ಥ ಆಗದಿದ್ರೆ ಅಲ್ಲಿ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಇದು ಪೂರ್ತಿ
ನಾವು ಅರ್ಥ ಆಗದಿದೆ ಅರ್ಥ ಅಂತ ಇದ್ರ ಎಸ್ ಯಾರು ಹೇಳ್ತೀರಿ? ಇದು ನಮ್ಗೆ ಈಗ ಈ ಕ್ಲಾಸ್ ಆಗ್ತಾ ಉಂಟು, ಇದು ನಮ್ಗೆ ಅರ್ಥ ಆಗದಿದ್ರೆ ಇದರ ಅರ್ಥ ಅಂತ ಎಸ್ ಯಾರು ಹೇಳ್ತೀರಿ? ನಾವಿನ್ನೂ ಪರಿಪೂರ್ಣತೆ ಹೊಂದಿಲ್ಲ ಪ್ರಭುಜಿ. ಎಸ್ ಬೇರೆ ಚೈತನ್ಯ ಮಹಾಪ್ರಭು. ಎಸ್ ಮಲ್ಲಿಕ ಮಾತಾಜಿ ಅಂತ ಹೇಳ್ಬೋದು, ಇದು ನಮ್ಗೆ ಅರ್ಥ ಆಗ್ತದೆ ಅಂತ ಹೇಳ ನಾವ್ ಎಂತ ಮಾಡ್ಬೇಕು? ಪ್ರಭುಜಿ ನಮ್ಗೆ ಇನ್ನೂ ಕರುಣೆ ಸಿಕ್ಕಿಲ್ಲ ಚೈತನ್ಯ ಮಹಾಪ್ರಭುಗಳದ್ದು. ಇಲ್ಲ, ಅದಕ್ಕೆ ನಾವು ಇನ್ನೂ ಹೆಚ್ಚು ಜಪ ಮಾಡೋದು ಮತ್ತೆ ಇನ್ನೂ ಹೆಚ್ಚು ಭಕ್ತಿ ಸೇವೆ ಮಾಡೋದು ಎಲ್ಲ ಮಾಡ್ಬೇಕು ಪ್ರಭುಜಿ. ಓಕೆ ನೋಡಿ, ಈಗ ಒಂದು ಇವತ್ತು ನಾನು ಇದರಲ್ಲಿ ಹಾಕಿದೆ, ರೇವತಿ ರಮಣ್ ಪ್ರಭು ಬಂದಿದ್ರು. ಅವರು ತಿರುಪತಿ ಟೆಂಪಲ್ ಇದು ಪ್ರೆಸಿಡೆಂಟ್ ಮಾತ್ರ ಅಲ್ಲ, ಈಗ ಅವರಿಗೆ ದೊಡ್ಡ ಪೋಸ್ಟ್ ಸಿಕ್ಕಿದೆ. ನಮ್ದು ಗುರು ಮಹಾರಾಜ್ ಡಿಸೈಪಲ್ ಅವರು ಈಸ್ ಎ GBC ಚೇರ್ಮನ್. ಇಡೀ ವರ್ಲ್ಡ್ ಗೆ GBC ಅಂದ್ರೆ ಗವರ್ನಿಂಗ್ ಬಾಡಿ ಕಮಿಷನ್, ಅದರ ಚೇರ್ಮನ್ ಇವತ್ತು ಟೆಂಪಲ್ ಗೆ ಬಂದಿದ್ರು. ಹಾಗೆ ನಿನ್ನೆ ನಾವು ಉಡುಪಿಗೆ ಹೋಗಿದ್ದೆವು, ಅಲ್ಲಿ ರಥಯಾತ್ರೆ ಬಂದಿದ್ರು, ಹಾಗೆ ಅಲ್ಲಿ ನಾವು ಇನ್ವೈಟ್ ಮಾಡಿದೆವು, ಮತ್ತೆ ಇವತ್ತು ಬಂದ್ರು. ಹಾಗೆ ಅವರು ಒಂದು ಹೇಳಿದ ಇವತ್ತೊಂದು ವಿಷಯವನ್ನು ಹೇಳಿದ್ರು. ಎಂತಂದ್ರೆ, ಇದು ಶ್ರೀಲ ಭಕ್ತಿ ಸರಸ್ವತಿ ಠಾಕೂರ್ ಹೇಳುವಂತದ್ದು. ಅವರೊಮ್ಮೆ ಬೋಟಲ್ಲಿ ಇದ್ರಂತೆ. ಬೋಟಲ್ಲಿ ಇರುವಾಗ ಅವರ ಗುರುವಿಗೆ ಹೇಳಿದಂತೆ, ಈ ಸಿಂಪ್ಲಿ ಗೌರ್ ಕಿಶೋರ್ ದಾಸ್ ಬಾಬುಜಿ ಮಹಾರಾಜ್ ಈಸ್ ಎ ಭಜನಾನಂದಿ. ಈಸ್ ಎಜುಕೇಶನ್ ಇಲ್ಲ, ಭೌತಿಕ ಎಜುಕೇಶನ್ ಇಲ್ಲ, ಈಸ್ ಸ್ಪಿರಿಚುವಲಿ ಎಜುಕೇಟೆಡ್, ಅಂದ್ರೆ ಈಸ್ ಎ ಆಚಾರ್ಯ. ಹಾಗೆ ಈ ವಾಸ್ ಸಿಂಪ್ಲಿ ಚಾಂಟಿಂಗ್. ಗೌರ್ ಕಿಶೋರ್ ದಾಸ್ ಬಾಬುಜಿ ಅಂದ್ರೆ ಭಜನಾನಂದಿ ಚಾಂಟಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಅಲ್ಲಿ ಹೇಳುವಂತದ್ದು ಈ ವಾಸ್ ಸಿಂಪ್ಲಿ ಡೂಯಿಂಗ್ ಲೈಕ್ ದಿಸ್ ಅಂಡ್ ಈ ವಾಸ್ ಚಾಂಟಿಂಗ್ ಹಾಗೆ ಅಂತ. ಅದಕ್ಕೆ ಅವ್ರು ಹೇಳಿದಂತೆ, ಇದಕ್ಕೆ ಬೋಟಿಗೆ ಜನರೇಟರ್ ಉಂಟು, ಬೋಟಿಗೆ ಜನರೇಟರ್ ಉಂಟು. ಹಾಗೆ ಜನರೇಟರ್ ಇಲ್ಲದ್ರೆ ಅದು ಓಡುವುದಿಲ್ಲ. ನೀನು ಬೋಟ್ ಓಡುತ್ತದೆ ಕೇಳಿದ್ರು ಬೋಟಿನವನಿಗೆ. ಅದೇ ರೀತಿ ಅವರು ಅಲ್ಲಿ ಚಾಂಟಿಂಗ್ ಮಾಡ್ತಾ ಇದ್ದಾರೆ, ಆದ ಕಾರಣ ನಂಗೆ ಇಲ್ಲಿ ಪ್ರೀಚಿಂಗ್ ಮಾಡ್ಲಿಕ್ಕೆ ಆಗ್ತಾ ಉಂಟು. ಶ್ರೀಲ ಭಕ್ತಿ ಸರಸ್ವತಿ ಠಾಕೂರ್ ಹೇಳೋದಂತೆ, ಬಿಕಾಸ್ ಮೈ ಗುರು ಗೌರ್ ಕಿಶೋರ್ ದಾಸ್ ಬಾಬಾಜಿ ಇಸ್ ಚಾಂಟಿಂಗ್. ನೋಡಿ, ಈ ವಾಸ್ ಎನ್ಸೈಕ್ಲೋಪೀಡಿಯಾ. ಯಾರು? ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಹೈಲಿ ಎಜುಕೇಟೆಡ್. ಪ್ರಾಪರ್ ಇರುವಂತದ್ದು, ಮೈ ಗುರು ಮಹಾರಾಜ್ ಬ್ರಹ್ಮ ಸಂಹಿತ ವಾಟ್ ಹಿ ಹಸ್ ರಿಟರ್ನ್, ಇವನ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್, ಅದು ಅವ್ರ ನಮ್ರತೆಯಲ್ಲಿ ಹೇಳುವಂಥದ್ದು. ಆದ್ರೆ ನಿಜವಾಗಿ ನೋಡುದಾದ್ರೆ, ಈಗ ನಾನು ಕೂಡ ಓದಿದ್ದೇನೆ ಅದು. ಈಗ ನಾನು ಆಂಗ್ಲ ಮಾಧ್ಯಮ ಕಲಿತರು ಕೂಡ ಆ ಇಂಗ್ಲಿಷ್ ಮಾಮೂಲಿ ಇಂಗ್ಲಿಷ್ ಅಲ್ಲ, ತುಂಬಾ ಹೈ ಲೆವೆಲ್ ಇಂಗ್ಲಿಷ್. ಅವರು ಹೇಳುವಂಥದ್ದು ನಮ್ರತೆಯಲ್ಲಿ, ಬಿಕಾಸ್ ಈ ಚಾಂಟಿಂಗ್ ಐ ಆಮ್ ಹಿಯರ್ ಪ್ರೀಚಿಂಗ್, ಐ ಆಮ್ ಸರ್ವೈವಿಂಗ್. ಹಾಗಾಗಿ ಎಲ್ಲವೂ ನಮ್ಗೆ ಅರ್ಥ ಆಗ್ತದೆ ಅಂತ ಭಾವಿಸೋದು ಬೇಡ. ಇದೆಲ್ಲ ತುಂಬಾ ಎಂತಳುವಂತ ತುಂಬಾ ಮೇಲ್ಮಟ್ಟದ ಉಂಟು. ನಿಮ್ಗೆ ಎಷ್ಟು ಅರ್ಥ ಆಗ್ತದೆ ಅಷ್ಟು ನಾವು ಅರ್ಥ ಮಾಡಿ ಹೋಗುವ. ಈಗ ಅರ್ಥ ಆಗೋದು ಕೂಡ ಕ್ರಮೇಣ ನಮ್ಗೆ, ಯಾಕೆಂದ್ರೆ ಚೈತನ್ಯ ಚರಿತಾಮೃತದ್ದು ಈ ಭಾಗ ತುಂಬಾ ಅಡ್ವಾನ್ಸ್ಡ್. ಪ್ರಭು ಹೇಳ್ತಾರೆ ಎಂತಂದ್ರೆ, ಚೈತನ್ಯ ಮಹಾಪ್ರಭು ಅಂಡ್ ರಮನ್ ರಾಯಸ್ ಕನ್ವರ್ಸೇಷನ್, ದೀಸ್ ಆರ್ ಮೋರ್ ಅಡ್ವಾನ್ಸ್ಡ್, ತುಂಬಾ ಅಡ್ವಾನ್ಸ್ಡ್. ಹಾಗೆ ನಮ್ಗೆ ಎಷ್ಟು ಅರ್ಥ ಆಗ್ತದೆ ಅಷ್ಟು ನಾವು ಇದು ಮಾಡ್ಲಿಕ್ಕೆ ಹೋಗುವ. ಯಾಕಂದ್ರೆ ಇಲ್ಲಿ ರಾಧಾರಾಣಿಯ ಬಗ್ಗೆ ಉಂಟು. ಎಸ್, ಓಕೆ. ಯಾವ ಶ್ಲೋಕದಲ್ಲಿ ಕೊಡುತ್ತದೆ ಆನಂದ ಶಕ್ತಿ? ಓಕೆ, ಮೂಲ ಕೃಷ್ಣನ್ ಸ್ವತಃ ಅದೇ ಆನಂದ ಆಸ್ವಾದನೆ. ಹಾಗಾಗಿ ಅಲ್ಲಾದಿನಿ ರಾಧಾರಾಣಿಯ ಶಕ್ತಿಯ ಮೂಲಕ ಕೃಷ್ಣನು ಎಲ್ಲ ಆನಂದಗಳನ್ನು ಆಸ್ವಾದಿಸ್ತಾನೆ. ಇದು ಹೇಗೆ ಅಂದ್ರೆ ಇದು ಹಾಗೆ. ಇದು ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕಷ್ಟ. ರಾಧಾರಾಣಿಯ ಮೂಲಕ ಹೇಗೆ ಅವ ಆಸ್ವಾದಿಸ್ತಾನೆ? ರಾಧಾರಾಣಿ ಅಂದ್ರೆ ಭಗವಂತನ ಎಕ್ಸ್ಪಾನ್ಷನ್. ಹೇಗೆ ಅಂದ್ರೆ, ಭಗವಂತನಿಗೆ he wants to enjoy ದಿ ಪ್ಲೆಜರ್. ಭಗವಂತನಿಗೆ ಎಂಜಾಯ್ ಮಾಡ್ಬೇಕು.
ಹಾಗೆ ಭಗವಂತ ಎಕ್ಸ್ಪಾಂಡ್ ಆಗುವಂಥದ್ದು. ಸೊ ರಾಧಾರಾಣಿ ಈಸ್ ಪ್ಲೆಜರ್ ಪೊಟೆನ್ಸಿ, ಅವನ ಎಂಜಾಯ್ ಮಾಡ್ಲಿಕ್ಕೆ ಇರುವಂಥದ್ದು, ಅವನ ಎಕ್ಸ್ಪಾನ್ಷನ್, ನಥಿಂಗ್ ಬಟ್ ಈಸ್ ಎಕ್ಸ್ಪಾನ್ಷನ್. ಎಸ್, ನೆಕ್ಸ್ಟ್ ಶ್ಲೋಕ 158. 158 ಹರಿ ಕೃಷ್ಣ. ಶುಕ ರೂಪ ಕೃಷ್ಣ ಕರೆ ಶುಕ ಆಸ್ವಾದನ, ಭಕ್ತ ಗಣೆ ಶುಕಾದೀತೆ ಹಲ್ಲಾದೀನಿ ಕಾರಣ. ಪ್ರಭು ಕೃಷ್ಣನು ತಾನೇ ಸುಖದ ಸಾಕಾರ ರೂಪನಾಗಿದ್ದರು, ಎಲ್ಲಾ ಬಗೆಯ ಲೋಕೋತ್ತರ ಸುಖಗಳನ್ನು ಆಸ್ವಾದಿಸ್ತಾನೆ. ಅವನ ಪರಿಶುದ್ಧ ಭಕ್ತರು ಆಸ್ವಾದಿಸಿದ ಸುಖ ಕೂಡ ಅವನ ಅಲ್ಲಾದಿ ಶಕ್ತಿಯಿಂದ ವ್ಯಕ್ತವಾಗಿದೆ. ಶುದ್ಧ ಭಕ್ತರು ಪಡೆಯುವಂತ ಹ್ಯಾಪಿನೆಸ್ ಎಲ್ಲಿಂದ ಬರುವಂತದ್ದು? ಅಲ್ಲಾದಿ ಶಕ್ತಿ, ಅಂದ್ರೆ ರಾಧಾರಾಣಿಯಿಂದ. ಸೊ ನಾವು ಯಾವಾಗ ಅಡ್ವಾನ್ಸ್ ಆಗ್ತೇವೆ, ಸೊ ರಾಧಾರಾಣಿ ಪ್ಲೇಸ್ ದ ಮೇಜರ್ ರೋಲ್. ಅಂದ್ರೆ ಪ್ಯೂರ್ ಡಿವೋಟಿ, ಶುದ್ಧ ಭಕ್ತರು ಪ್ರತಿ ಕ್ಷಣ ಕೂಡ ಹ್ಯಾಪಿನೆಸ್ ಅನ್ನು ಅನುಭವಿಸ್ತಾ ಇರ್ತಾರೆ. ಯಾವ ಹ್ಯಾಪಿನೆಸ್? ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್. ಅದು ಇಲ್ಲಿಂದ ಬರುವಂತದ್ದು ಅಲ್ಲಾದಿ ಶಕ್ತಿ. ಅಲ್ಲಾದಿ ಶಕ್ತಿ ಅಂದ್ರೆ ಯಾರು? ರಾಧಾರಾಣಿ. ಈಗ ಇಲ್ಲಿ ಹೇಳುವಂಥದ್ದು ಪ್ರಭು ಕೃಷ್ಣನು ತಾನೇ ಸುಖದ ಸಾಕಾರ ರೂಪ ಕೃಷ್ಣ. ಎಲ್ಲ ಲೋಕೋತ್ತರ ಸುಖವನ್ನು ಆಸ್ವಾದಿಸ್ತಾನೆ. ಆದರೆ ಪರಿಶುದ್ಧ ಭಕ್ತರು ಆಸ್ವಾದಿಸುವ ಸುಖ ಕೂಡ ಅವನ ಅಲ್ಲಾದಿ ಶಕ್ತಿಯಿಂದ, ಅಂದ್ರೆ ರಾಧಾರಾಣಿಯಿಂದ ಬರುವಂತ. ಎಸ್, ಶ್ಲೋಕ 159. ಹಲ್ಲಾದೀನ್ ಸಾರಾಂಶ ತಾರಾ ಪ್ರೇಮ ನಾಮ, ಆನಂದ ಚಿನ್ಮಯ ರಸ ಪ್ರೇಮೇರಾಖ್ಯಾನ. ಈ ಅಲ್ಲಾದಿ ಶಕ್ತಿಯ ಅತ್ಯಂತ ಮುಖ್ಯವಾದ ಅಂಶವೆಂದರೆ ದೇವೋತ್ತಮ ಕುರಿತ ಪ್ರೇಮ. ಅವಳಿಗೆ ಇಂಟೆನ್ಸ್ ಪ್ರೇಮ ಉಂಟು ಕೃಷ್ಣನ ಮೇಲೆ. ಅದು ಹೇಗೆ ಅಂದ್ರೆ ಅದು ಕಡಿಮೆ ಆಗುವುದೇ ಇಲ್ಲ. ಅವಳು ಟೋಟಲ್ ಇರುವಂತದ್ದು ಕೃಷ್ಣನಿಗೋಸ್ಕರ. ಅವಳಿಗೆ ಕೃಷ್ಣ ಬಿಟ್ಟು ಕೆಲವೊಮ್ಮೆ ಅವಳಿಗೆ ಆಗ್ತದೆ ನನಗೆ ಇರುವುದೇ ಬೇಡ ಅಂತ ಆಗ್ತದೆ ಅವಳಿಗೆ. ಆದ್ರೆ ಅವಳು ಮತ್ತೆ ಕೂಡ ಇರುವಂತದ್ದು ಕೃಷ್ಣನಿಗೋಸ್ಕರ. ಇರುವುದು ಬೇಡ ಅಂತ ಆಗ್ತದೆ. ಹೇಗೆ ಅಂದ್ರೆ ಕೃಷ್ಣ ವೃಂದಾವನ ಬಿಟ್ಟು ಮಥುರೆಗೆ ಹೋಗ್ತಾನೆ. ಮಥುರೆಗೆ ಹೋಗುವಾಗ ಎಲ್ಲ ಗೋಪೀಸ್, ರಾಧಾರಾಣಿ, ಎಲ್ಲ ವೃಂದಾವನವಾಸಿಗಳು ಪ್ರಾಕ್ಟಿಕಲಿ ದೇವೇರ್ ಮ್ಯಾಡ್, ಅಂದ್ರೆ ಹುಚ್ಚರಂದ್ರೆ ಆ ಓಲ್ಡ್ ಬಟ್ಟೆಯಲ್ಲಿ ಇರುವಂತದ್ದು, ಮೆಂಟಲ್ ತರ ಇರುವಂತದ್ದು. ಆಕ್ಚುಲಿ ಅವ್ರು ಮೆಂಟಲ್ ಅಲ್ಲ, ಆದ್ರೆ ಇದು ಟ್ರಾನ್ಸೆಂಡೆಂಟಲ್ ಮ್ಯಾಡ್ನೆಸ್. ಹಾಗೆ ಇವಳು ಎಷ್ಟು ಲೀನ್ ಆಗಿದ್ಲ ಅಂದ್ರೆ, ಲೀನ್ ಅಂದ್ರೆ ಸಪುರ. ಅವಳ ಈ ಎಂತ ಹೇಳುವುದು ಇದಕ್ಕೆ, ರಿಸ್ಟ್ ಅಂದ್ರೆ ನಾವು ಕೈಗೆ ಹಾಕುವಂತ ವಾಚ್ ರಿಸ್ಟ್, ಅದು ಹೇಗಿತ್ತಂದ್ರೆ ಫಿಂಗರ್ ತರ ಆಗಿತ್ತಂತೆ, ನೀವೆಣಿಸಿ. ಬಟ್ ಸ್ಟಿಲ್ ಶಿ ವಾಸ್ ಲಿವಿಂಗ್ ಓನ್ಲಿ ಫಾರ್ ಕೃಷ್ಣ. ಈ ಗೋಪೀಸ್ ಆಗ್ಲಿ ಅವಳಾಗ್ಲಿ, ಅಂದ್ರೆ ಕೃಷ್ಣ ಇಲ್ಲದೆ ಅವರಿಗೆ ಇರ್ಲಿಕ್ಕೆ ಮನಸ್ಸಿಲ್ಲ. ಅಂದ್ರೆ ಇದ್ದು ಏನು ಪ್ರಯೋಜನ ಅಂತ, ಅದು ಕೂಡ ಇರುವಂತದ್ದು. ಯಾಕೆಂದ್ರೆ ಕೃಷ್ಣನಿಗೋಸ್ಕರ. ಸೊ ಈ ಅಂತ ಹೇಳುವಂತದ್ದು ಗೋಪೀಸ್ ಆಗ್ಲಿ ರಾಧಾರಾಣಿ ಆಗ್ಲಿ, ಇವರ ಆ ಪ್ರೇಮವನ್ನು ನಾವು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಭೌತಿಕ ಕಂಪೇರ್ ಮಾಡುವಾಗಿಲ್ಲ. ಅದು ತುಂಬಾ ಹೈ ಲೆವೆಲ್ ಇದೆ, ತುಂಬಾ ಹೈ. ನೋಡಿ, ಈಗ ನಾನು ಈ ಪಾರ್ಟಿಗೆ ನನಗೆ ಮೆಸೇಜ್ ಸ್ಟಾಪ್ ಮಾಡಿದ್ದೇನೆ.
ಈಗ ಚೈತನ್ಯ ಚರಿತಾಮೃತಕ್ಕೆ ನಾನು ಯಾರಿಗೂ ಮೆಸೇಜ್ ಕಳಿಸೋದಿಲ್ಲ, ಯಾಕೆಂದ್ರೆ ಇದು ತುಂಬಾ ಹೈ ಉಂಟು. ಮೆಸೇಜ್ ಕಳಿಸಿದರೆ ಕೆಲವರೆಲ್ಲ ಹೊಸೊಬ್ರು ಕೂಡ ಬರ್ತಾರೆ. ಹೊಸೊಬ್ರು ಬಂದ್ರೆ ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಇದು. ನಾನು ಮೊನ್ನೆ ಮಲ್ಲಿಕಾ ಮಾತಾಜಿ ಕೇಳಿದೆ, ಯಾಕೆಂದ್ರೆ ಈ ಪಾರ್ಟ್ ಈಗ ಈ ಚಾಪ್ಟರ್, ಇನ್ ನೆಕ್ಸ್ಟ್ ಚಾಪ್ಟರ್ ಬೇಕಿದ್ರೆ ಕಳಿಸ್ಬೋದು. ನೆಕ್ಸ್ಟ್ ಇನ್ನು ಬರ್ತದೆ ಯಾವುದು ಸನಾತನ ಗೋಸ್ವಾಮಿ, ಅದೆಲ್ಲ ಕಳಿಸ್ಬೋದು ಬೇಕಿದ್ರೆ. ಆದ್ರೆ ಈ ಚಾಪ್ಟರ್ ಸ್ವಲ್ಪ ತುಂಬಾ ಅಡ್ವಾನ್ಸ್ಡ್ ಉಂಟು. ಇದೆಲ್ಲ ಮೇಲಿಂದ ಸ್ಪಿನ್ ಆಗ್ಬೋದು, ಅರ್ಥ ಆಗ್ಲಿಕ್ಕಿಲ್ಲ ಎಂತ ಇದು ಎಂತ. ಹಾಗಾಗಿ ಎಂತ ಅಂದ್ರೆ, ಆದ್ರೆ ಸೀರಿಯಸ್ ಇದ್ದವ್ರು ಬರ್ತಾರೆ. ಮತ್ತೆ ಎಂತ ಹೇಳುವಂತದ್ದು, ಇದು ಮಾಮೂಲಿ ಅಲ್ಲ ಟಾಪಿಕ್, ಮಾಮೂಲಿ ಟಾಪಿಕ್ ಅಲ್ಲ. ಹಾಗೆ ಇಲ್ಲಿ ಎಂತ ಹೇಳುವಂತದ್ದು, ಈ ಅಲ್ಲಾಹನ ಶಕ್ತಿ ಅತ್ಯಂತ ಮುಖ್ಯವಾದ ಅಂಶ ಎಂದರೆ ದೇವತನ ಕುರಿತು ಪ್ರೇಮ, ಸದಾ ಪ್ರೇಮದಲ್ಲಿರುವಂತದ್ದು. ಕೆಲವೊಮ್ಮೆ ರಾಧಾರಾಣಿ ಎಣಿಸುವುದು, ಎಸ್ ನಾನು ಕೃಷ್ಣಂದಷ್ಟು ತುಂಬಾ ಚೇಷ್ಟೆ ಮಾಡ್ತಾನೆ, ಹಾಗೆ ಅವಳಿಗೆ ಕೆಲವೊಮ್ಮೆ ಆಗ್ತದೆ ಸಿಟ್ಟು ಬಂದು, ಎಸ್ ಕೃಷ್ಣನ ಮರಿತೇನೆ. ಮರಿಲಿಕ್ಕೆ ಆಗುವುದಿಲ್ಲ, ಸ್ವಲ್ಪ ಕೂಡ ಮರಿಲಿಕ್ಕೆ ಆಗುದಿಲ್ಲ, ಒಂದು ಸೆಕೆಂಡಿಗೆ ಕೂಡ ಮರಿಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಟೋಟಲಿ ಈ ಅಣುವಲ್ಲಿ ಎಲ್ಲ ಎಂತ ಹೇಳುವಂಥದ್ದು, ದೇಹದ ಎಲ್ಲ ಭಾಗದಲ್ಲಿ ಎಲ್ಲ ಕಡೆ ಕೃಷ್ಣ 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 ಬಿಟ್ಟು ಬೇರೆ ಇಲ್ಲ. ಫಿಲ್ಡ್ ವಿತ್ ಕೃಷ್ಣ, ಫಿಲ್ಡ್ ವಿತ್ ಕೃಷ್ಣ. ಹಾಗೆ ಈ ಅಲ್ಲಾಹನ ಶಕ್ತಿಯ ಅತ್ಯಂತ ಮುಖ್ಯವಾದ ಅಂಶವೆಂದರೆ ದೇವೋತ್ತಮ ಕುರಿತು ಪ್ರೇಮ. ತತ್ಪರಿಣಾಮವಾಗಿ ದೇವೋತ್ತಮ ಕುರಿತ ಪ್ರೇಮ ಎಂಬುದರ ವ್ಯಾಖ್ಯಾನವು ಕೂಡ ಆನಂದ ಕೂಡಿದ ದಿವ್ಯ ರಸವಾಗಿದೆ. ಹಾಗೆ ಇದು ಕೂಡ ರಸ ಅಂತೆ, ಆನಂದ ಕೂಡಿದ. ಈ ಶ್ಲೋಕ 160ಕ್ಕೆ ಹೋಗುವ. ಈ ಸರಿ ಕೃಷ್ಣ ಪ್ರೇಮೇರಾ ಪರಮ ಸಾರ ಮಹಾಭಾವ ಜಾನಿ ಸೇ ಮಹಾಭಾವ ರೂಪ ರಾಧಾ ಠಾಕುರಾಣಿ. ರಾಧಾರಾಣಿಯನ್ನು ವೃಂದಾವನದಲ್ಲಿ ಠಾಕುರಾಣಿ ಹೇಳುವಂಥದ್ದು, ಠಾಕುರಾಣಿ. ಎಸ್ ಇನ್ನೊಮ್ಮೆ ಹೇಳುವ, ಪ್ರೇಮೇರಾ ಜಾನಿ ಸೇ ಮಹಾಭಾವ ರೂಪ ರಾಧಾ ಠಾಕುರಾಣಿ. ದೇವೋತ್ತಮನನ್ನು ಕುರಿತ ಪ್ರೇಮದ ಪರಮ ಸಾರವನ್ನು ಮಹಾಭಾವ ದಿವ್ಯಾನಂದ ಎಂದು ಕರೆಯುತ್ತಾರೆ. ಆ ಆನಂದವನ್ನು ಶ್ರೀಮತಿ ರಾಧಾರಾಣಿಯು ಪ್ರತಿನಿಧಿಸುತ್ತಾಳೆ. ನೋಡಿ ಹೇಗಂದ್ರೆ, ರಾಧಾರಾಣಿ ಅಂದ್ರೆ ಮಹಾಭಾವ, ಚೈತನ್ಯ ಮಹಾಪ್ರಭು ಮಹಾಭಾವ, ಮಾಧವೇಂದ್ರ ಪುರಿ ಮಹಾಭಾವ. ಎಲ್ಲರೂ ಇಲ್ಲ ಮಹಾಭಾವದಲ್ಲಿ, ಭಾವ ಮಹಾಭಾವ. ಪ್ರಭು ಹೇಳ್ತಾರೆ, ಚೈತನ್ಯ ಮಹಾಪ್ರಭು, ರಾಧಾರಾಣಿ ಅಂಡ್ ಮಾಧವೇಂದ್ರ ಪುರಿ, they were in ಮಹಾಭಾವ. ಎಸ್ ಹಾಗೆ ಇದು ಕುರಿತ ಪ್ರೇಮದ ಪರಮ ಸಾರ ಅಂದ್ರೆ ಎಸೆನ್ಷಿಯಲ್ ಪಾರ್ಟ್ ಅಂತ ಪ್ರೇಮದ ಯಾವುದು, ಮಹಾಭಾವ. ದಿವ್ಯಾನಂದ, ದಿವ್ಯ ಅಂದ್ರೆ ಟ್ರಾನ್ಸೆಂಡೆಂಟಲ್, ಆನಂದ ಅಂದ್ರೆ ಬ್ಲಿಸ್, ಎಕ್ಸ್ಟಸಿ. ಇದಕ್ಕೆ ಟ್ರಾನ್ಸೆಂಡೆಂಟಲ್ ಎಕ್ಸ್ಟಸಿ ಕರೀತಾರೆ, ಟ್ರಾನ್ಸೆಂಡೆಂಟಲ್ ಎಕ್ಸ್ಟಸಿ. ಹಾಗಾಗಿ ನೀವು ಚೈತನ್ಯ ಚರಿತಾಮೃತ ನೋಡ್ಬೋದು, ಚೈತನ್ಯ ಮಹಾಪ್ರಭು ಇಸ್ ಇನ್ ಟ್ರಾನ್ಸೆಂಡೆಂಟಲ್ ಎಕ್ಸ್ಟಸಿ ಪ್ರತಿ ಟೈಮ್ ಅಲ್ಲಿ. ಜಗನ್ನಾಥನ್ ನೋಡ್ತಾರೆ, ಈ ಇಮಿಡಿಯೇಟ್ಲಿ ಫೇಂಟ್ಸ್. ಸುದರ್ಶನ್ ನೋಡ್ತಾರೆ, ಇಮಿಡಿಯೇಟ್ಲಿ ಫೇಂಟ್ಸ್. ಅಲ್ಲರ್ನಾಥನ್ ನೋಡ್ತಾರೆ, ಇಮಿಡಿಯೇಟ್ಲಿ ಫೇಂಟ್ಸ್, ಬಿಕಾಸ್ ಈಸ್ ಇನ್ ಮಹಾಭಾವ. ಮಹಾಭಾವದಲ್ಲಿ ಇಮಿಡಿಯೇಟ್ ಅಂದ್ರೆ ಫೇಂಟ್ ಆಗಿ ಬಿಡುವಂಥದ್ದು, ಯಾಕೆಂದ್ರೆ ಅದು ಟ್ರಾನ್ಸೆಂಡೆಂಟಲ್ ಎಕ್ಸ್ಟಸಿ, ಮಾಮೂಲಿ ಅಲ್ಲ. ಹಾಗಾಗಿ ಇವಳು ಶ್ರೀಮತಿ ರಾಧಾರಾಣಿ ಮಹಾಭಾವದಲ್ಲಿ ಇದ್ದವಳು. ಎಸ್ ಹಾಗೆ ಆ ಎಕ್ಸ್ಟಸಿಯನ್ನು ರಾಧಾರಾಣಿ ಪ್ರತಿನಿಧಿಸಿದ್ದಾಳೆ. ನೋಡಿ, ಫಸ್ಟ್ ಆಫ್ ಆಲ್ ನಮಗೆ ಈಗ ಎಕ್ಸ್ಟಸಿ ಅಂದ್ರೆ ಎಂತಂದು ಗೊತ್ತಿಲ್ಲ, ನಮಗೆ ಎಕ್ಸ್ಟಸಿ ಎಂತಂದು ಗೊತ್ತಿಲ್ಲ. ಈಗ ಸತ್ಯ ಹೇಳುವುದಾದ್ರೆ
ನಾನು ಕೃಷ್ಣ ಬಗ್ಗೆ ಬರುವ ಮುಂಚೆ ಎಕ್ಸ್ಟಸಿ ಅಂದ್ರೆ ಎಂತಂದ್ರೆ ಈ ಜನರು ಹೆಚ್ಚಾಗಿ ಈಗ ಯೂತ್ ಎಲ್ಲ ಎಂತ ಅಂದ್ರೆ ಎಕ್ಸ್ಟಸಿ ಅಂದ್ರೆ ಜನರು ಈ ಕುಡಿಯುವವರು ಇವರೆಂತ ಹೇಳುವಂಥದ್ದು ಈ ಡ್ರಗ್ಸ್ ತಗೊಳ್ಳುವವರು ಜಾಸ್ತಿ ಗೋವಾದಲ್ಲಿ ಅಲ್ಲಿ ಎಲ್ಲ ಇರ್ತದೆ. ಎಸ್, ಐ ವಾಸ್ ಇನ್ ಎಕ್ಸ್ಟಸಿ. ಅದು ಖಾಲಿ 12 ಗಂಟೆ ಮಾತ್ರ ಎಕ್ಸ್ಟಸಿ. ಈ ಅಮಲು ಹೋದ ಮೇಲೆ, ನಶ ಹೋದ ಮೇಲೆ ಎಕ್ಸ್ಟಸಿ. ಹಾಗೆ ಆ ರೀತಿ. ಆದ್ರೆ ನಿಜವಾದ ಎಕ್ಸ್ಟಸಿ ಅಂತ ಕೃಷ್ಣ ಬಗ್ಗೆ ಬಂದ ಮೇಲೆ ಗೊತ್ತಾಗ್ತದೆ ಎಕ್ಸ್ಟಸಿಯ ಮೀನಿಂಗ್ ಅಂತ. ಈ ಎಕ್ಸ್ಟಸಿ ಇದು ಎಂತ ಹೇಳುವಂಥದ್ದು ಗೋಲೋಕದ ಮೆಟೀರಿಯಲ್ ಅದು. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭು ತಂದಿದ್ದಾರೆ. ಈಗ ನಾವು ಕೂಡ ಈ ಕೃಷ್ಣ ಬಗ್ಗೆ ಏನ್ ಮಾಡಿದ್ರೆ ನಮ್ಗೆ ಕೂಡ ಎಕ್ಸ್ಟಸಿ ಬರ್ತದೆ. ಆದ್ರೆ ಈ ಮಹಾಭಾವ ಅಲ್ಲ, ಸ್ವಲ್ಪ ಎಕ್ಸ್ಟಸಿ ಬರ್ತದೆ. ಎಕ್ಸ್ಟಸಿ ಬರೋದು ನಮ್ಗೆ ಇದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ನಾನು ಇವತ್ತು ನನ್ನ ಒಂದು ಎಂತ ಹೇಳುವಂಥದ್ದು ನನ್ನ ಶೆಡ್ಯೂಲ್ ಅನ್ನು ಹೇಳ್ತೇನೆ. ಇವತ್ತಿನ ಶೆಡ್ಯೂಲ್ ನಾನು ಎಂತ ಹೇಳುವಂಥದ್ದು ಹೊಗಳಿಕೆ ಹೇಳುವುದಲ್ಲ, ಆದ್ರೆ ಹೇಳ್ಬೇಕು. ಯಾಕಂದ್ರೆ ಇಲ್ಲಿಗೆ ಎಕ್ಸ್ಟಸಿಯ ವಿಷಯ ಬರುವಾಗ ಅದು ಬರ್ತದೆ. ಈಗ ಬೆಳಿಗ್ಗೆ 2 ಗಂಟೆಯಿಂದ ಈಗ 8 ಗಂಟೆ ಕ್ಲಾಸ್ ಮಾಡುವ ತನಕ ಟೋಟಲಿ ನಾನು ಆಕ್ಯುಪೈಡ್, ಬಿಸಿ. ಎಷ್ಟಾಯ್ತು? 2 o'clock ಇಂದ ಈಗ ತನಕ ಅಂದ್ರೆ ಆಲ್ಮೋಸ್ಟ್ 2 ಅಂದ್ರೆ 12 hours. 12 hours plus 6 hours, 16 hours. 16 hours ಈಗ 1 ಗಂಟೆ 17. 9ಗೆ 17 ಆಗ್ತದೆ. 17 ಅಲ್ಲ, ಜಾಸ್ತಿ ಆಗ್ತದೆ ಮೋಸ್ಟ್ಲಿ. 2ಗೆ 12 hours, 3, 4, 5, 6, 7, 8, 18 hours. ಓಕೆ, 19 hours ಆಗ್ತದೆ. ಸಾರಿ, 19. ಈಗ ಈ 1 ಗಂಟೆ ಸೇರಿದ್ರೆ 19 hours, 18 hours. ಹಾಗಾಗಿ ಎಕ್ಸ್ಟಸಿ ಇಲ್ಲದೆ ಈ ರೀತಿ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂದ್ರೆ ಇದು ದೊಡ್ಡ ಎಕ್ಸ್ಟಸಿ ಅಲ್ಲ, ಸ್ವಲ್ಪ ಎಕ್ಸ್ಟಸಿ ಸಿಗ್ತದೆ. ಕೃಷ್ಣ ಭಜನೆ ಎಕ್ಸ್ಟಸಿ ಸಿಗ್ತದೆ, ಇಲ್ಲದೆ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ಲಿಕ್ಕೆ ಬರುವುದಿಲ್ಲ. 1 ದಿವಸ 2 ದಿವಸ ಕಾನ್ಸ್ಟೆಂಟ್ ಆಗಿ ಮಾಡ್ಲಿಕ್ಕೆ ಬರುವುದಿಲ್ಲ. ಎಕ್ಸ್ಟಸಿ ಉಂಟು, ಆದ್ರೆ ನಮ್ಗೆ ಅದು ಫೀಲ್ ಆಗುವುದಿಲ್ಲ. ಇಲ್ಲದೆ ಬೋರ್ ಆಗ್ತದೆ ಮಾಡಿದಾನೆ. ಬೆಳಿಗ್ಗೆ ಹೇಳುವಂಥದ್ದು, ಜಪ ಮಾಡುವಂಥದ್ದು, ಮಾಡುವಂಥದ್ದು ಜನರಿಗೆ ಯೂಶುವಲಿ ಬೋರ್ ಆಗ್ತದೆ. ಆದ್ರೆ ಇಲ್ಲಿ ಬೋರ್ ಆಗುವುದಿಲ್ಲ. ಇಲ್ಲಿ ಬೋರ್ ಅನ್ನುವ ವಿಷಯ ಇಲ್ಲ. ಹಾಗೆ ಎಕ್ಸ್ಟಸಿ ಉಂಟು, ಆದ್ರೆ ನಮ್ಗೆ ಗೊತ್ತಾಗುವ ಸ್ವಲ್ಪ ಲೇಟ್ ಆಗ್ಬಹುದು. ಎಕ್ಸ್ಟಸಿ ಉಂಟು. ನಿಮಿಷ. ಎಸ್, ಕೃಷ್ಣ ಚೈತನ್ಯ ನೆಕ್ಸ್ಟಿಗೆ ಹೋಗುವ. ಹಾಗೆ ಅವಳು ಪ್ರತಿನಿಧಿಸ್ತಾಳೆ. ಇಲ್ಲಿಗೆ ನಿಲ್ಲಿಸುವ. ನಾಳೆ ಕಂಟಿನ್ಯೂ ಮಾಡುವ. ನಾಳೆಗೆ ಸ್ವಲ್ಪ ನಾವು ಎಕ್ಸ್ಟಸಿಯನ್ನು ಇಡುವ, ಕ್ಯಾರಿ ಫಾರ್ವರ್ಡ್ ಮಾಡುವ. ಇವತ್ತು ಎಕ್ಸ್ಟಸಿ, ನಾಳೆ ಗೋಪೀಸ್ 161 ಗೋಪೀಸ್ ಬಗ್ಗೆ ಉಂಟು. Among the gopis of Vrindavan, Srimad Radha Gopi is the chief. Okay. This comparison. Okay. ಅದು ನಾಳೆ ಮಾಡುವ. ಹರೇ ಕೃಷ್ಣ. ಎಷ್ಟಾದ ಪ್ರಶ್ನೆ ಅಂತಲ್ಲಿ ಕೇಳಬಹುದು. ಹರೇ ಕೃಷ್ಣ. ಇಲ್ಲಿ ಒಂದು